ಸರ್ಕಾರ ಅಂಗನವಾಡಿ ಮಕ್ಕಳ ಹಾಗೂ ಗರ್ಭಿಣಿಯರಿಗೆ ಉಚಿತವಾಗಿ ನೀಡುವ ಪೌಷ್ಟಿಕ ಆಹಾರ ನೆಲಗಡಲೆ ಬಹುತೇಕ ತಮಿಳುನಾಡಿಗೆ ಅವಲಂಬಿಸಿಕೊಂಡು ಇರಬೇಕಾಗಿರುವುದಕ್ಕೆ ಉಡುಪಿ ಜಿಲ್ಲೆ ಸ್ವಾವಲಂಬನೆಗೆ ಮುಂದಾಗಿ ಇಲ್ಲಿನ ಸಂಜೀವಿನಿ ಒಕ್ಕೂಟದ ಮೂಲಕ ಮಾದರಿಯಾಗಿದೆ. ಮಾಲತಿ ಅವರ ನೇತೃತ್ವದಲ್ಲಿ 5 ಮಂದಿ ಮಹಿಳೆಯರ ತಂಡದಿಂದ ಶ್ರೀದೇವಿ ಸಂಜೀವಿನಿ ಚಿಕ್ಕಿ ಘಟಕ 80 ಬಡಗುಬೆಟ್ಟು ಗ್ರಾಮ ಪಂಚಾಯತ್ ಬಳಿ ವನಧನ ವಿಕಾಸ ಕೇಂದ್ರದ ನೆರವು ಪಡೆದು 2022 ಆಗಸ್ಟ್ 6ರಂದು ಆರಂಭಗೊಂಡ ಚಿಕ್ಕಿ ಘಟಕದಿಂದ ಸ್ವಾವಲಂಬಿ ಬದುಕಿನ ಜೊತೆಗೆ ಆದಾಯದ ಮೂಲ ಕಂಡುಕೊಂಡಿದ್ದಾರೆ. ಸಂಜೀವಿನಿ ಒಕ್ಕೂಟದಿಂದ ಶ್ರೀದೇವಿ ಸಂಜೀವಿನಿ ಚಿಕ್ಕಿ ಘಟಕದಿಂದ ನಾವು ಒಂದು ಚಿಕ್ಕಿ ಘಟಕವನ್ನು ಪ್ರಾರಂಭಿಸಿದ್ದೇವೆ. ಸುಮಾರು ಆಗಸ್ಟ್ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೇವೆ. ಒಳ್ಳೆ ರೀತಿಯ ಚಿಕ್ಕಿಯನ್ನು ಒಂದು ಪ್ರಾರಂಭ ಮಾಡಿದ್ದೇವೆ. ಎಲ್ಲ ಸೊಸೈಟಿಯಲ್ಲಿ ಅಕ್ಕಪಕ್ಕದವರೆಲ್ಲರೂ ಸಹ ಒಳ್ಳೆ ರೀತಿಯ ಚಿಕ್ಕಿ ಇದೆ ಅಂತ ಹೇಳಿ ತಗೊಂಡು ಹೋಗ್ತಾ ಇದ್ದಾರೆ. ನಾವು ಮೊದಲಿಗೆ ನಮ್ಗೆ ತುಂಬಾ ಕಷ್ಟ ಇತ್ತು, ಅಂದ್ರೆ ಚಿಕ್ಕಿ ಮಾಡುದು ಇಲ್ಲಿ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ನಾವು ಚಿಕ್ಕಿ ಮಾಡುವುದು ಭಾರಿ ಕಷ್ಟದಲ್ಲಿ ಕಲ್ತ್ವಿ. ಬಟ್ ಅದು ಸರಿ ಬರ್ಲಿಲ್ಲ. ಮತ್ತೆ ನಾವು ಕೊಯಮತ್ತೂರಿಂದ ಕರ್ಸಿ ಅವರಿಗೂ ಸರಿಸಾಟಿಗೆ ಅವರು ಹೇಗೆ ಮಾಡ್ತಾರೆ ಅದೇ ರೀತಿಯಲ್ಲಿ ಅತ್ಯುತ್ತಮ ಗುಣಮಟ್ಟದ ಚಿಕ್ಕಿ ಮಾಡ್ಲಿಕ್ಕೆ ನಾವು ಕಲ್ತ್ವಿ. ನಮ್ಮ ಸಂಜೀವಿನಿ ಒಕ್ಕೂಟದಿಂದ ಒಂದು 15 ಜನ, ನಮ್ಮ ಶ್ರೀದೇವಿ ಘಟಕ ಪ್ಲಸ್ ಸಂಜೀವಿನಿ ಒಕ್ಕೂಟದಿಂದ 15 ಜನ ನಾವು ಕಲ್ತ್ವಿ. ಒಳ್ಳೆ ರೀತಿಯಲ್ಲಿ ಚಿಕ್ಕಿ ಮಾಡ್ಲಿಕ್ಕೆ ಕಲ್ತು ಈಗ ನಾವು ಸಮಾಜದ ಇಲ್ಲಿ ನಮ್ಮ ಊರಿನವರಿಗೂ ಹಾಗೂ ಹೊರಗಿನವರಿಗೂ ಎಲ್ಲ ಸರಬರಾಜು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ಅಂಗನವಾಡಿಗಳಿಗೂ ನಾವು ಕೊಡ್ತಾ ಇದ್ದೇವೆ. ಅಂಗನವಾಡಿಯಲ್ಲಿ ಅಂದ್ರೆ ಈಗ ಸಾಧಾರಣ 1000 kg ತಗೊಳ್ತಾ ಇದ್ದಾರೆ.